ವೆದರ್ ಅಂತೂ ವೆರಿ 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 ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡ್ಬೋದು ಸಮುದ್ರದ ಅಲೆ ಬಂದು ಆ ಕಡೆ ಕೊಚ್ಕೊಂಡು ಹೋಗ್ಬಾರ್ದು ಅಂತ ಇಲ್ಲೆಲ್ಲ ಕಲ್ಲು ಹಾಕಿದ್ದಾರೆ ನೋಡಿ, ದೊಡ್ಡ ದೊಡ್ಡ ಕಲ್ಲು ಹಾಕಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸಂಜೆ ಹೊತ್ತು ಬೀಚ್ ಸೈಡಲ್ಲಿ ಒಂದು ನಡ್ಕೊಂಡು ಹೋಗುವ ಮಜಾ ಉಂಟಲ್ಲ, ಅದು ನಿಜವಾಗ್ಲೂ ರಿಯಲಿ ವರ್ತ್. ಯಾಕಂದರೆ ಏನೇ ಮೈಂಡಲ್ಲಿ ಸ್ಟ್ರೆಸ್ ಇದ್ದರೂ ಒಮ್ಮೆ ಫುಲ್ಲು ರಿಲೀಫ್ ಆಗ್ತದೆ. ಸೊ ಖುಷಿ ಆಯಿತು. ಬಂದಿರೋ ಪ್ರಾಪರ್ಟಿ ಕೂಡ ಅಷ್ಟೇ, ನಾವು ಬಂದಿರೋ ಹೋಮ್ ಸ್ಟೇ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗೆ ಸುಮ್ಮನೆ ಒಂದು ನಡ್ಕೊಂಡು ಹೋಗ್ತಾ ಇದ್ದೇನೆ ಇದರಲ್ಲಿ. ದಾದಾ ಏರ ಸಮುದ್ರದಲ್ಲಿ ಒಂದು ದೊಡ್ಡ ಮೀನು ಬಿದ್ದಿದೆ. ಇವಾಗ ನಾವು ಅದನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲೊಂದು ಮೀನು ಬಿದ್ದ ಸುದ್ದಿ ಬಂತು. ಸೊ ಹಾಗಾಗಿ ಸಿಕ್ಕಿತ್ತು. ಎಲ್ಲಿ ಇದೆ ನೋಡಿ. ಫುಲ್ ಜಾಲಿ ಜಾಲಿ ಜಾಲಿ, ಬಟ್ಟೆ ಪೂರ ಚಂಡಿ ಆಂಡು. ಎಂತ ಇದು? ಅದಿರ್ಲಿ ಚಡ್ಡಿ ಎಂತ ಇದು? ಬೆಚ್ಚ ಬೆಚ್ಚ ಚಾ, ಬೆಚ್ಚ ಬೆಚ್ಚ ಚಾ, ಬಿಸಿ ಬಿಸಿ ಚಾ, ಬೆಚ್ಚ ಬೆಚ್ಚ ಚಾ ಎಲ್ಲಿಂದ ತಂದದ್ದು ಸರ್? ಚಾ ಮೈತ್ರಿ ಏತ್ ರಬ್ಬರ್ ಬ್ಯಾಂಡ್ ಮಾಡ್ತೀರಿ? ನಮ್ಗೆ ಬೀಚ್ ಅಲ್ಲಿ ಒಂದು ಬೀಚ್ ಸೈಡ್ ಅಲ್ಲಿ ನಮ್ಗೆ ಇವರು ಚಾದ ವ್ಯವಸ್ಥೆ ಮಾಡಿದ್ದಾರೆ. ಹಿಂದೆ ಹಿಂದೆಲ್ಲ ಅವರಲ್ಲಿ ಕೀರ್ತನೆ ಇದೆ. ಒಂದು ಚೇರ್ಸ್ ಮಾಡ್ತೀನಿ ಫೋಟೋಗೆ. ಚೂರ್ ಮಾಡಿ ಉಂಟು ನಾನು ಏರಿಗ ಬನ್ನಿ ಬನ್ನಿ ಒಂದು ಚೇರ್ಸ್ ಮಾಡುವ. ಬನ್ನಿ ಬನ್ನಿ ಜನರೇ, ಮತ್ತೆ ಬೇರೆ ಚೇರ್ಸ್ ಆಮೇಲೆ ಮಾಡುವ. ಬನ್ನಿ ಜನರೇ ಬನ್ನಿ. ಚೇತನ್ ಕೈಟ್ ಹೋತನು ಒಂದು ಅವತ್ತೊಂದು ಒಂದು. ಓಕೆ ತ್ರಿಭುವನ್ ಸ್ವಲ್ಪ ಆ ಕಡೆ ಹೋಗಿ, ಕಾಣೋದಿಲ್ಲ ನೀವು. ಓಕೆ ಕರೆಕ್ಟ್. ಪುಂಕಿ ಅವ್ರು ಕಾಣುತ್ತೆ ಇಲ್ಲ. ಪುಂಕಿ ಆ ಕಡೆ ಬನ್ನಿ. ಪುಂಕಿ ಅವರೇ ಓಕೆ ಚಿಯರ್ಸ್. ಸ್ವಲ್ಪ ಮೇಲೆ ಎತ್ತಾಗಿ ಆಮೇಲೆ ಚಿಯರ್ಸ್. ಈ ಲೊಕೇಶನ್ ಅಲ್ಲಿ ನೀವು ಚಹಾ ಕುಡ್ದಿದ್ದೀರಾ ನೋಡಿ. ಬೀಚಲ್ಲಿ ಒಂದು ವಾಕ್ ಮಾಡಿಕೊಂಡು ಈ ಥರ ಒಂದು ಕಪ್ಪಲ್ಲಿ ಚಹಾ ಕುಡಿತಾ ಇದ್ರೆ ಸ್ವರ್ಗ ಸ್ವರ್ಗ ಜಾಲಿ. ಚಹಾ ಬರ್ಸೋಣ ಭೈರತಿ ರಣಗಲ್, ಭೈರತಿ ರಣಗಲ್ ಚಾಟಿ ಮಾಡೋದು. ಭೈರತಿ ರಣಗಲ್ ಖುಷಿದಿಲ್ಲ